ಮಂಗಳೂರು ಅಶೋಕ್ ನಗರ ಲಯನ್ಸ್ ಕ್ಲಬ್ನ ಸದಸ್ಯ ಮಾಜಿ ಕಾರ್ಪೊರೇಟರ್ ಪರಿಸರ ಪ್ರೇಮಿ ಸಾಮಾಜಿಕ ಕಾರ್ಯಕರ್ತ ಲಯನ್ಸ್ ಸುರೇಶ್ ಶೆಟ್ಟಿಯವರು ವಿಧಿವಶರಾಗಿದ್ದು ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸುವ ಕಾರ್ಯಕ್ರಮವು ಕದ್ರಿಯ ಲಯನ್ಸ್ ಅಶೋಕ್ ಸೇವಾ ಭವನದಲ್ಲಿ ಜರುಗಿತು. ಲಯನ್ಸ್ ಕ್ಲಬ್ನ ಹೆಮ್ಮೆಯ ಸದಸ್ಯರು ಮಾಜಿ ಕಾರ್ಪೊರೇಟರ್ ಪರಿಸರ ಪ್ರೇಮಿ ಹಾಗೂ ಸಾಮಾಜಿಕ ಕಾರ್ಯಕರ್ತ ಸುರೇಶ್ ಶೆಟ್ಟಿಯವರು ಮಾರ್ಚ್ 13ರಂದು ನಿಧನರಾಗಿದ್ದಾರೆ. ಅವರಿಗೆ ಕದ್ರಿ ಪಾರ್ಕ್ ರಸ್ತೆಯ ಲಯನ್ಸ್ ಅಶೋಕ ಸೇವಾ ಭವನದಲ್ಲಿ ಶ್ರದ್ಧಾಂಜಲಿ ಅರ್ಪಿಸುವ ಕಾರ್ಯಕ್ರಮ ನಡೆಯಿತು. ಸುರೇಶ್ ಶೆಟ್ಟಿಯವರ ಭಾವಚಿತ್ರಕ್ಕೆ ಗಣ್ಯರು ಪುಷ್ಪ ನಮನ ಸಲ್ಲಿಸಿದರು. ಇದೇ ವೇಳೆ ಮಂಗಳೂರು ಪಾಲಿಕೆಯ ಮೇಯರ್ ಪ್ರೇಮಾನಂದ ಶೆಟ್ಟಿಯವರು ಮಾತನಾಡಿ, ಸುರೇಶ್ ಶೆಟ್ಟಿಯವರು ಅಪರೂಪದ ವ್ಯಕ್ತಿ. ಅವರ ಒಳ್ಳೆಯ ಗುಣಗಳು ಸಮಾಜಕ್ಕೆ ಮತ್ತು ಯುವಕರಿಗೆ ಮಾದರಿಯಾಗುವಂತಹ ಗುಣಗಳಾಗಿದ್ದವು ಅಂತ ಹೇಳಿದರು. ಹಾಗಾಗಿ ಅವರೊಂದು ಅಪರೂಪದ ವ್ಯಕ್ತಿ ಅಥವಾ ಒಂದು ಅಜಾತ ಶಕ್ತಿ ಹೇಳಿದ್ರೆ ತಪ್ಪಾಗಿರ್ತಿಲ್ಲ. ಅವರಲ್ಲಿ ಸಾಕಷ್ಟು ಒಳ್ಳೆಯ ಗುಣಗಳಿಂದ ಹೇಳಿದ್ರೆ ಅದೆಲ್ಲವೂ ಕೂಡ ಒಂದು ಸಮಾಜಕ್ಕೆ, ಅದರಲ್ಲೂ ವಿಶೇಷವಾಗಿ ಯುವಕರಿಗೆ ಮಾದರಿಯಾಗುವಂತಹ ಗುಣಗಳಿವೆ. ಎಲ್ಲಿಯೂ ಕೂಡ ಯಾರನ್ನ ನೋಯಿಸುವಂತಹ ಕೆಲಸಗಳನ್ನು ಮಾಡ್ತಿರಲಿಲ್ಲ. ಎಲ್ಲಿಯೂ ಕೂಡ ನಾನು ಇಷ್ಟರವರೆಗೆ ಅವರಲ್ಲಿ ಯಾರೋ ಒಬ್ಬರ ಬಗ್ಗೆ ಟೀಕೆಯನ್ನ ಮಾಡುವಂಥದ್ದು, ಇನ್ನೊಬ್ಬರನ್ನ ದ್ವೇಷ ಮಾಡುವಂಥದ್ದು, ಇನ್ನೊಬ್ಬರ ಬಗ್ಗೆ ಅಸೂಯೆ ಪಡುವಂಥದ್ದು ಎಲ್ಲಿಯೂ ಕೂಡ ಕಂಡಿಲ್ಲ. ಅನಂತರ ಡಾಕ್ಟರ್ ನವೀನ್ ಶೆಟ್ಟಿ ಮಾತನಾಡಿ, ಸುರೇಶ್ ಶೆಟ್ಟಿಯವರು ಲಯನ್ಸ್ ಕ್ಲಬ್ ಮತ್ತು ರಾಜಕೀಯದಲ್ಲಿದ್ದುಕೊಂಡು ಸಮಾಜದಲ್ಲಿನ ದೀನ ದುರ್ಬಲರ ಕಷ್ಟಗಳಿಗೆ ಸ್ಪಂದಿಸುವ ಕೆಲಸವನ್ನ ಮಾಡಿಕೊಂಡಿದ್ರು ಎಂಬುದನ್ನು ನೆನಪಿಸಿಕೊಂಡ್ರು. ಸುರೇಶಣ್ಣ ಎನ್ನುವಂತಹ ವ್ಯಕ್ತಿ ಲಯನ್ಸ್ಗೆ ಸೀಮಿತವಲ್ಲ. ಸೇವಾ ದಳದೊಂದಿಗಿದ್ರು, ರಾಜಕೀಯ ಪಕ್ಷದೊಂದಿಗಿದ್ರು, ಒಳ್ಳೆಯ ಕೆಲಸಗಳು ಎಲ್ಲಿ ಉಂಟು, ಜನರಿಗೆ ಉಪಕಾರ ಆಗುವಂತಹ ಯಾವ ಕ್ರಿಯೆ ಉಂಟು, ಸ್ವಚ್ಛತಾ ಅಭಿಯಾನ ಎಲ್ಲಿ ಉಂಟು, ರಾಮಕೃಷ್ಣ ಆಶ್ರಮದಂತಹ ಒಳ್ಳೆಯ ಕೆಲಸಗಳನ್ನು ಮಾಡುವಂತಹ ಸಂಸ್ಥೆ ಎಲ್ಲಿ ಉಂಟು, ಭಗಿನಿ ಸಮಾಜದಂತಹ ಪರರಿಗಾಗಿ ಸಹಕರಿಸುವಂತಹ ಸಂಸ್ಥೆ ಎಲ್ಲಿ ಉಂಟು, ಸಮಾಜದಲ್ಲಿ ದೀನ ದುರ್ಬಲರಿಗೆ ಕಷ್ಟಗಳಾದಾಗ ಸಹಕರಿಸುವ ದೇವರಂತಹ ಶಕ್ತಿ ಎಲ್ಲಿ ಉಂಟು ಅಂತೇಳಿ ಕೇಳಿದ್ರೆ ಅದು ನಮ್ಮ ಇತ್ತೀಚೆಗೆ ನಮ್ಮನ್ನೆಲ್ಲ ಅಗಲಿದಂತಹ ಒಬ್ಬ ಮಹಾನ್ ವ್ಯಕ್ತಿ, ಅತ್ಯಂತ ಸರಳ, ವಿನಯವಂತ ಮತ್ತು ಎಲ್ಲರಲ್ಲಿಯೂ ಕೂಡ ಮಂದಹಾಸವನ್ನು ಬೀರುತ್ತಾ ನಗುವಿನೊಂದಿಗೆ ಮಾತನಾಡುವಂತಹ ಅತ್ಯಂತ ಮುಗ್ಧ ವ್ಯಕ್ತಿ ಮತ್ತು ಮಕ್ಕಳನ್ನು ಅತಿಯಾಗಿ ಪ್ರೀತಿಸುವಂತಹ ಒಬ್ಬ ವ್ಯಕ್ತಿ ಶ್ರೀಯುತ ಸುರೇಶ್ ಅಣ್ಣ ನಮ್ಮ ಸದಸ್ಯರಾಗಿದ್ದರು. ಈ ಸಂದರ್ಭ ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಶಶಿಧರ್ ಹೆಗ್ಡೆ, ಲಯನ್ಸ್ ಕ್ಲಬ್ನ ಪದಾಧಿಕಾರಿಗಳು ಮತ್ತು ದಿವಂಗತ ಸುರೇಶ್ ಶೆಟ್ಟಿಯವರ ಸಂಬಂಧಿಕರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.